ಕಾಂಗ್ರೆಸ್ಗೆ ಸಿದ್ಧಾಂತ ವೈಚಾರಿಕತೆ ಇಲ್ಲ. ಈ ದೇಶದಲ್ಲಿ ಭ್ರಷ್ಟಾಚಾರವನ್ನು ಶಬ್ದವೆದ್ರೆ ಅದಕ್ಕೆ ಇನ್ನೊಂದು ಹೆಸರೇ ಕಾಂಗ್ರೆಸ್ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಆರೋಪಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಪಟ್ಟ ವಿಚಾರ ಹಿನ್ನೆಲೆಯಲ್ಲಿ ಚಾಮರಾಜನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಜೈಲಿಗೆ ಹೋಗಿ ಬಂದವರು ಯಾರು ಎಂದು ಹೇಳಿದ್ರೆ ಅವರ ರಾಷ್ಟ್ರೀಯ ನಾಯಕರುಗಳನ್ನೇ ನೋಡಿ. ಚಿದಂಬರಂ, ಡಿಕೆ ಶಿವಕುಮಾರ್ ನೇರವಾಗಿ ಕಾಣ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ, ಅವರು ಹೇಳಿದ್ದನ್ನ ಅವರೇ ಅನುಭವಿಸ್ತಾ ಇದ್ದಾರೆ. ಕಾಂಗ್ರೆಸ್ ಏನು ಹೇಳುತ್ತೆ ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ ಎಂದಿದ್ದಾರೆ. ನೋಡಿ, ಕಾಂಗ್ರೆಸ್ ಏನು ಹೇಳುತ್ತಾ ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುತ್ತೆ. ಅದಕ್ಕೊಂದು ಸಿದ್ಧಾಂತ ವೈಚಾರಿಕತೆಗಳಿಲ್ಲ. ಈ ದೇಶದಲ್ಲಿ ಭ್ರಷ್ಟಾಚಾರ ಅನ್ನತಕ್ಕಂಥ ಶಬ್ದ ಇದ್ರೆ ಅದಕ್ಕೆ ಇನ್ನೊಂದು ಹೆಸರೇ ಕಾಂಗ್ರೆಸ್. ಬಾಕಿ ಉಳಿದ ಎಲ್ಲ ವಿಷಯಗಳನ್ನು ಉಲ್ಲೇಖ ಮಾಡ್ತೇನೆ. ಹಾಗೆ ಇವತ್ತು ಜೈಲಿಗೆ ಹೋಗಿ ಬಂದವರು ಯಾರು ಅಂತ ಹೇಳಿದ್ರೆ ಅವರು ರಾಷ್ಟ್ರೀಯ ನಾಯಕರುಗಳನ್ನೇ ನೋಡಿ. ಚಿದಂಬರಂ ಇರ್ಬೋದು, ಇವತ್ತು ಡಿಕೆ ಶಿ ಇರ್ಬೋದು, ಇವರೆಲ್ಲ ಯಾರು? ಇವತ್ತು ಕಾಂಗ್ರೆಸ್ನಲ್ಲಿ ಏನು ನಡೀತಾ ಇದೆ ಗೊತ್ತಾಗುತ್ತೆ. ಅವ್ರು ಏನು ಹೇಳಿದ್ದಾರೆ ಅದಕ್ಕೆ ಅವರೇ ಅನುಭವಿಸ್ತಾರೆ. ಅದೆಲ್ಲವನ್ನು ಮುಖ್ಯಮಂತ್ರಿಗಳು ಗಮನಿಸ್ತಾರೆ. ಈಗಾಗಲೇ ನಮಗೆ ಬಂದ ಮಾಹಿತಿ ಪ್ರಕಾರ ಅಶೋಕ್ ಅವರ ಮಠ ಅದರಲ್ಲಿ ಇಲ್ಲ. ಇವತ್ತು ಅದೆಲ್ಲವನ್ನ ಮುಖ್ಯಮಂತ್ರಿಗಳು ನೋಡ್ಕೊಂಡು ಸರ್, ಅವರು ಮುಖ್ಯಮಂತ್ರಿ ಮಗ ಇಲ್ಲ ಅಂತ ಸಂದರ್ಭದಲ್ಲಿ ಅವ್ರನ್ನ ತೋರಿಸ್ಬೋದಲ್ಲ ಸರ್? ಎಲ್ಲಿ ಅಂತ ಕೇಳಿದಾಗ ಅವ್ರನ್ನ ಹೊರಗಡೆ ಕರ್ಕೊಂಡು ತೋರಿಸೋ ಪ್ರಯತ್ನಗಳು ಮಾಡ್ತಾ ಇಲ್ಲ ಸರ್. ಎಲ್ಲ ಒಂದ್ ಕಡೆ ಹೈಡ್ ಮಾಡ್ತಾರೆ. ಅವಶ್ಯಕತೆ ಏನಿದೆ? ಅವ ಪ್ರವಾಸಕ್ಕೆ ಹೋಗಿದ್ದಾನೆ, ಮನೆಯಲ್ಲಿ ಇಲ್ಲವ. ಪ್ರವಾಸಕ್ಕೆ ಬಂದ ಕೂಡಲೇ ಬರ್ತಾನೆ. ವೈರತ್ವದ ಬಗ್ಗೆ ಮಾತನಾಡಿದ್ದಲ್ಲ. ಕೆಲವೊಂದು ಸಾರಿ ರಾಜಕೀಯದಲ್ಲಿ ಬೆಳವಣಿಗೆಗಳಾದಾಗ, ಪಾರ್ಟಿಗಳು ಬೆಳೆದಾಗ, ಬೇರೆ ಬೇರೆ ಪಾರ್ಟಿಯಿಂದ ಬಂದಾಗ ಸಹಜವಾಗಿರ್ತಕ್ಕಂಥ ಕೆಲವು ಪ್ರಕ್ರಿಯೆಗಳಲ್ಲಿ ವ್ಯತ್ಯಾಸಗಳಾಗ್ತದೆ.